ಏನು ಸ್ಕೂಲ್ ಟ್ರಿಪ್ ಅವರ ಬಗ್ಗೆ ಯಾರು ಸಹ ಇಷ್ಟ ತನಕ ಧ್ವನಿ ಎತ್ತಲಿಲ್ಲ. ಎಲ್ಲ ಸ್ವ ಉದ್ಯೋಗಿಗಳು, ವ್ಯಾಪಾರಸ್ಥರು, ಕಾರ್ಮಿಕರು, ಟೂರಿಸ್ಟ್ ಬಹಳ ದೊಡ್ಡ ಸಮಸ್ಯೆ ಸ್ಕೂಲ್ ಟ್ರಿಪ್ ಇದ್ದು. ಅದು ಸಹ ಇಷ್ಟ ತನಕ ಸ್ಕೂಲ್ ಬರಲಿಲ್ಲ. ಟ್ರಿಪ್ ಈ ಗಾಡಿಗಳನ್ನ ಓಡಿಸ್ತಾರೆ ನೋಡಿ, ಆ ಮಕ್ಕಳನ್ನು ಬಿಡುವಂತ ಅವರಿಗೆ ಪರ್ಯಾಯವಾದಂತ ಇದೆ ಇರಲಿಲ್ಲ. ಯಾಕಂದ್ರೆ ಅವರು ಬೇರೆ ಬಾಡಿಗೆಯನ್ನು ಕೂಡ ಮಾಡುವಂತ ಪರಿಸ್ಥಿತಿಯಲ್ಲಿ ಅವ್ರ ಮಕ್ಕಳನ್ನು ಬಿಡುದು ತಗೊಂಡು ಹೋಗುದು. ಹೇಳಿ ಶೇಖರಣ್ಣ, ಕಂಪ್ಲೀಟ್ ಮಾಡಿ. ಶೇಖರ್ ಹೇಳಿ. ಅದೇ ಈ ಮೂರು ವಿಷಯ. ಒಂದಂತ ಹೇಳಿದ್ರೆ, ಮೊನ್ನೆ ಬ್ಯಾಂಗ್ಳೂರ ಸಿಟಿಯಲ್ಲಿ ಅಷ್ಟು ಜನ ಕೂಗಾಡಿದ್ರು, ನನ್ನ ಚಿಕ್ಕಪ್ಪನನ್ನು ಕೊಂದ್ರು, ನನ್ನ ಅತ್ತೆಯನ್ನು ಕೊಂದ್ರು ಅಂತ ಕೂಗಾಡಿದ್ರು. ಯಾವನೇ ಒಬ್ಬ ಪಕ್ಷದವನು, ಬೇರೆ ಪಕ್ಷದವರು ಸಹ ಒಂದು ಮಾತೆತ್ತಲಿಲ್ಲ. ಇದ್ರ ಬಗ್ಗೆ ತಾವು ಹರೀಶ್ ಕುಮಾರ್ ಅವರ ಒಂದು ಮಾತು, ಮತ್ತೆ ಅದೇ ನಮ್ದು ಎರಡೊಂದು ಸಮಸ್ಯೆ. ಅದೇ ಇಲ್ಲಿ ಯಾರು ಕೇಳೋರಿಲ್ಲ ನಮ್ಮನ್ನು, ಏನಾಗಿದೆ ಪರಿಸ್ಥಿತಿ. ಸತ್ತವರಿಗೆ 3 ಲಕ್ಷ ಕೊಡ್ತೇನೆ, ಹಾಸ್ಪಿಟಲ್ಗೆ ಕೊಡ್ತೇನೆ ಅಂತ ಸರ್ಕಾರ ಹೇಳಿದಲ್ಲ, ಅದು ಕೊಡ್ತಾರ? ಅದರಿಂದಾಗಿ ಕೊರೋನಾ ಪೇಷಂಟ್ ಅವರನ್ನು ಅದಕ್ಕಾಗಿ ಸಾಯಿಸ್ತಾರೆ ಅಂತ ಸಹ ಮಾಧ್ಯಮದ ಮೂಲಕ ಅನೇಕ ಸಂಕಷ್ಟಗಳನ್ನು ಇವತ್ತು ಜನರು ಎದುರಿಸ್ತಿದ್ದಾರೆ. ಅದರಲ್ಲಿ ನಿಮ್ಮದು ಬಹಳ ಇಂಪಾರ್ಟೆಂಟ್. ಸ್ಕೂಲ್ ಟ್ರಿಪ್ ಮಾಡುವವರು ಬೆಳಿಗ್ಗೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು, ಶಾಲೆಗೆ ಬಿಡಬೇಕು, ಮಧ್ಯಾಹ್ನ ವಾಪಸ್ ಕರ್ಕೊಂಡು ಬರಬೇಕು, ಮಧ್ಯಾಹ್ನದವರೆಗೆ ಸಾಯಂಕಾಲದವರೆಗೆ ಇಡೀ ವರ್ಷ ಬರಬೇಕು, ಕಂಪ್ಲೀಟ್ ಬಂದ್. ಅವರಿಗೆ ಬೇರೆ ಆ ವಾಹನದಲ್ಲಿ ಬಾಡಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರದ್ದು ಅದೇ ಕೆಲಸ, ಬೇರೆ ಬಾಡಿಗೆ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ. ಸ್ಕೂಲೆಲ್ಲ ಆನ್ಲೈನ್ ಕ್ಲಾಸ್ ಆದಮೇಲೆ ಮಕ್ಕಳನ್ನು ಕರ್ಕೊಂಡು ಹೋಗೋ ಪರಿಸ್ಥಿತಿಯೇ ಇಲ್ಲ. ಭಾಳ ನಾನು ಹಾಗಾಗಿ ಅನೇಕ ವಿಚಾರಗಳನ್ನ ಹೇಳಿದೆ. ಜನರ ಸಂಕಷ್ಟದಲ್ಲಿರೋ ಸ್ಕೂಲ್ ಟ್ರಿಪ್ ಮಾಡುವವರು ಅದರಲ್ಲಿ ಬರ್ತಾರೆ. ಇವರಿಗೆ ಕೂಡ ಪ್ಯಾಕೇಜ್ ಮಾಡಬೇಕಿತ್ತು. ಇವರಿಗೆ ಕೂಡ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡಬೇಕು ಇವರ ವಾಹನಕ್ಕೆ. ಬಹುಶಃ ಅದು ಲೈಫ್ ಟ್ಯಾಕ್ಸ್ ಇದ್ದರೆ ಅದಕ್ಕೆ ಅದರ ಬಗ್ಗೆ ಸರ್ಕಾರ ನಗದು ಪರಿಹಾರವನ್ನಾದರೂ ಕೊಡುವಂಥ ವ್ಯವಸ್ಥೆಯನ್ನು ಸ್ಕೂಲ್ ಟ್ರಿಪ್ನವರಿಗೆ ಮಾಡಬೇಕು ಮತ್ತು ಅವರಿಗೆ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಇನ್ನೊಂದು ಪ್ರಶ್ನೆಯನ್ನು ಅವ್ರು ಎತ್ತಿದ್ರಲ್ಲಿ, ಒಬ್ಬ ಪೇಷಂಟ್ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಆತನ ಮೇಲೆ 3 ಲಕ್ಷ ರೂಪಾಯಿ ಸರ್ಕಾರ ಬಹುಶಃ ಅದು ಖರ್ಚು ಮಾಡ್ತದೆ ಅಂತ ಅನ್ನೋದು. 3 ಲಕ್ಷ ಪೇಷಂಟಿಗೆ ಸಿಗುವುದಿಲ್ಲ. ನನಗೆ ಕೂಡ ಇದರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾಕೆ ಅಂತ ಹೇಳಿದರೆ, ಸರ್ಕಾರ ದಿವಸಕ್ಕೊಂದು ಮಾತಾಡ್ತದೆ. ಒಮ್ಮೆ ಮಾತಾಡ್ತಾರೆ ಕೋವಿಡ್ ಪೇಷಂಟ್ಗಳಿಗೆ ಯಾವುದೇ ಆಸ್ಪತ್ರೆಗಳಲ್ಲಿ ಧರ್ಮಾರ್ಥವಾಗಿ ನಾವು ಬಡವರಿಗೆ ಕೊಡ್ತೇವೆ ಅಂತ ಒಮ್ಮೆ ಹೇಳಿದರು. ಒಮ್ಮೆ ಹೇಳ್ತಾರೆ ಆಯುಷ್ಮಾನ್ನಲ್ಲಿ ಕೊಡ್ತೇವೆ ಅಂತ ಹೇಳ್ತಾರೆ. ಯಾವುದು ಕೂಡ ಸರ್ಕಾರದ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾರಿಗೆ ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ ಅಂತ ಬನ್ನುವ ಬಗ್ಗೆ ನಾವು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದರೂ ಅದಕ್ಕೆ ಉತ್ತರ ಸಿಗುವುದಿಲ್ಲ.